ಪ್ರಪಂಚದ ಬೆಳಕನ್ನು ಕಂಡವ ನಾನು. ಸುಂದರವಾದಂತಹ ರೂಪವನ್ನು, ಅತಿಯಾದಂತಹ ಮೈಕಾಂತಿಯನ್ನು ಹೊಂದಿದವನಾದ್ದರಿಂದ ನನಗೆ ಸುನಂದ ಎನ್ನುವ ಹಾಗೆ ಹೆಸರನ್ನಿರಿಸಿದರು. ನನ್ನ ಹುಟ್ಟು ಈ ಗಂಧರ್ವ ಲೋಕದಲ್ಲಾಯಿತು. ಆದ್ರೆ ನೀನು ಹಾಗಲ್ಲ. ಭೂಲೋಕದಲ್ಲಿ ಹುಟ್ಟಿ ಪುಣ್ಯ ಸಂಪಾದನೆಯನ್ನು ಮಾಡಿ ಆ ಮುಖೇನವಾಗಿ ಗಂಧರ್ವ ಲೋಕವನ್ನು ಸೇರಿದವ. ನಿಜ. ನಗುವನ್ನು ಬೀರುತ್ತಾ ಸದಾ ಸನ್ಮುಖನಾಗಿ ನೀನಿರುವುದರಿಂದಲೇ ನಿನಗೆ ಹೌಹ ಎನ್ನುವಂತಹ ಹೆಸರು. ಅದು ನಿನಗೆ ಒಪ್ಪುತ್ತದೆಯೂ ಹೌದು. ನೋಡು, ನಾವೀರ್ವರು ಈ ಗಂಧರ್ವ ಲೋಕದಲ್ಲಿ ಆತ್ಮೀಯರೂ ಹೌದು. ಒಬ್ಬರನ್ನೊಬ್ಬರು ಬಿಟ್ಟಿರುವವರಲ್ಲ. ನಾನಿಲ್ಲದೆ ನೀನಿಲ್ಲ, ನೀನಿಲ್ಲದೆ ನಾನಿಲ್ಲ. ಸೂರ್ಯ ಚಂದ್ರರ ಹಾಗೆ ನಾವು ಅಲ್ವೇನೋ. ಯಾವ ಕಾರ್ಯಕ್ರಮ ಆಗುವುದಿದ್ರು ಅಲ್ಲಿ ನಾವು ಭಾಗಿಗಳು. ನಾವಿರದೆ ಯಾವ ಕಾರ್ಯಕ್ರಮವೂ ಇಲ್ಲ ಅಲ್ವೇ? ಯಾವ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ನಾವೀರ್ವರು ಸಮಾನ ಮನಸ್ಕರಾಗಿ ಹೋಗಿ ನಮ್ಮ ಇರವನ್ನು ನಾವು ಪಡಿಸುವವರು. ಹಾಗೆಂದು ನಮಗೆ ಪ್ರಪಂಚ ಮೂರರಲ್ಲಿ ಎಣೆಯಾದವರು ಯಾರೂ ಇಲ್ಲ. ಒಂದು ನಾಟ್ಯ ವೈಭವ ಆಗುವುದಿದ್ರು ಅಲ್ಲಿ ನಾವೇ ಬೇಕು. ನಾವಿಲ್ಲದಿದ್ರೆ ನಾಟ್ಯ ವೈಭವವೇ ಇದೆ ಅಲ್ವೇ? ಯಾಕೆ ಬೇಕು? ಯಾಕೆ? ಅಲ್ಲಿ ನಮ್ಮ ಗಾಯನ ಬೇಕು. ಹಿಮ್ಮೇಳ ನಾವೇ ಅಲ್ವೇ? ಮತ್ತೆ ದೇವಲೋಕದಲ್ಲಿ ರಂಭಾದಿ ನಾರಿಯರು ನರ್ತಿಸಬೇಕಿದ್ರೆ ನಮ್ಮ ಗಾಯವನವೇ ಆಗಬೇಡವೇ? ಬೇಕು. ನಾವು ಲಯ ಬಿಟ್ಟೆವು ಅಂತಾದ್ರೆ, ತಾಳ ತಪ್ಪಿಸಿದೆವು ಅಂತಾದ್ರೆ ಅವರ ನಾಟ್ಯವನ್ನು ನೋಡುವವರಾರು ಯಾರು? ಹಾಗಾಗಿ ಪ್ರಪಂಚ ಮೂರರಲ್ಲಿ ನಮಗೆ ಎಣೆಯಾದವರು ಯಾರೂ ಇಲ್ಲ. ಅದಲ್ಲ ನಾನು ಯೋಚನೆ ಮಾಡುವುದು. ಈ ದಿನ ಯಾಕೋ ಏನೋ ಗೊತ್ತಿಲ್ಲ, ಮನದ ಮೂಲೆಯಲ್ಲಿ ಏನೋ ಒಂದು ಬೇಸರವನ್ನು ಕಳೆಯುವ ಬಗೆಯಂತೂ ಎನ್ನುವುದಂತೂ ನನಗೆ ಅರ್ಥವಾಗಲಿಲ್ಲ. ಹಾಗಾಗಿ ಬೇಸರವನ್ನು ಕಳೆಯುವ ಬಗೆ, ಅದಕ್ಕೊಂದು ಪರಿಹಾರ ನಿನ್ನಿಂದ ಸಿಕ್ಕೀತೋ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಈ ಎಡೆಗೆ ಬರುವುದಕ್ಕೆ ಹೇಳಿದ್ದೇನೆ. ಈಗ ನಮ್ಮ ಬೇಸರವನ್ನು ಕಳೆಯುವ ಬಗೆ ಏನು? ಒಂದು ಉಪಾಯ ನಾನು ಹೇಳ್ತೇನೆ. ಏನು? ಸ್ವಂತ ತಮ್ಮನ ರೀತಿಯಲ್ಲಿ ನೋಡಿಕೊಳ್ಳುತ್ತಾ ಬಂದವ ನೀನಿದ್ದೀಯ. ಆತ್ಮೀಯ ನೀನು. ಯಾವುದೇ ಕೆಲಸವಾಗ್ಲಿ, ಯಾವುದೇ ಕಾರ್ಯಕ್ರಮವಾಗ್ಲಿ, ಏನೇ ಆಗ್ಲಿ, ಎಲ್ಲಿಗೆ ಹೋದ್ರು ನಾವಿರುವರ ಜೊತೆಯಾಗಿಯೇ ಹೋಗುವುದು. ಮಿತ್ರ, ನೀನೇ ನನ್ನಲ್ಲಿ ಹೇಳಿದೆ
ನಾನು ಕೂಡ ನಿನ್ನಲ್ಲಿ ಹೇಳಬೇಕು ಕೇಳಬೇಕು ಅಂತ ಇದ್ದೆ. ಏನು? ನಿನಗೆಂದು ಮಾತ್ರವಲ್ಲ, ನನಗೂ ಒಂದು ರೀತಿಯ ಮನಸ್ಸಿಗೆ ಬೇಸರ. ಹೌದಪ್ಪ, ಈ ಗಂಧರ್ವ ಲೋಕದಲ್ಲಿ ಏನಂಟು ಹೊಸತು ಹೇಳು. ಇವತ್ತಿದ್ದದು ನಾಳೆ ಇರುವುದು, ನಾಳೆ ಇದ್ದದಿಂದ 10 ವರ್ಷ ಹೋದ್ರೂ ಕೂಡ ಇದು ಹೀಗೆ ಅಲ್ವೇ? ಅಲ್ವಾ? ಉಣ್ಣುವುದರಲ್ಲಾಗಲಿ, ತಿನ್ನುವುದರಲ್ಲಾಗಲಿ, ನೋಟದಲ್ಲಾಗಲಿ ಏನೋ ಬದಲಾವಣೆ ಎಂಬುದು ಈ ದೇವಲೋಕದಲ್ಲಿಲ್ಲ. ಹಾಗಾದ್ರೆ ಬದಲಾವಣೆ ಇರುವುದೆಲ್ಲಿ? ಎಲ್ಲಿ? ಪರಿವರ್ತನಾಶೀಲ ಪ್ರಪಂಚ ಎನ್ನುವ ಹಾಗೆ ಕೊಂಡಾಡುತ್ತಾ ಇರುವುದು ಭೂಲೋಕ, ಸುಂದರ. ಹೌದು. ನಮ್ಮ ಮನಸ್ಸಿಗೆ ಬಂದಂತಹ ಬೇಸರ ಅದನ್ನು ದೂರ ಮಾಡಿಕೊಳ್ಳಬೇಕಾದ್ರೆ ಒಂದೇ ಒಂದು ಉಪಾಯ. ಏನು? ಭೂಲೋಕವನ್ನು ಸೇರಬೇಕು, ವನವಿಹಾರವನ್ನು ಮಾಡಬೇಕು. ಆದ್ರೆ ಇಷ್ಟೇ ಅಲ್ಲ, ಮತ್ತೆ ಇದು ಆಮೇಲಿನ ವಿಷಯ. ಮುಖ್ಯವಾಗಿ ಒಂದು ವಿಷಯ ಉಂಟು. ಏನು? ಇದು ನಮ್ಮ ಈ ದೇವಲೋಕದಲ್ಲಿ ಎಷ್ಟೋ ಮಂದಿ ಹೆಣ್ಣು ಮಕ್ಕಳಿದ್ದಾರೆ. ಆದ್ರೆ ಅವರ ನಿಜ ಸ್ವರೂಪ ಯಾವತ್ತಾದ್ರೂ ನೋಡಿದ್ದೇವ? ಏನು? ಅವರು ಮುಖಕ್ಕೆ ಬಣ್ಣ ಹಚ್ಚುವುದಲ್ವೇನೋ? ಹೌದಾ? ಹೌದಪ್ಪ, ಬಣ್ಣ ಹಚ್ಚಿ ಹೀಗಾದವರು. ಹೌದು. ಎಷ್ಟಾದ ನಾಟ್ಯಗಾರ್ತಿಯರಲ್ವೇನೋ? ಹಾಗೆ. ಆದ್ರೆ ಈ ಭೂಲೋಕದಲ್ಲಿ ಹಾಗಲ್ಲ. ಮತ್ತೆ ಒಳ್ಳೆ ಚಂದದ ಹೆಣ್ಣು ಮಕ್ಕಳಿದ್ದಾರೆ. ಹೌದಾ? ಹೌದು. ಅವರನ್ನೊಮ್ಮೆ ನೋಡ್ಬೇಕು, ಅವರನ್ನೊಮ್ಮೆ ಮಾತಾಡಿಸಬೇಕು ಎನ್ನುವ ಹಾಗೆ ಮನಸ್ಸಾಗಿದೆ. ಹೌದಾ? ಅಮ್ಮ, ಸಮಾನಶೀಲೆ ವ್ಯಸನೇಸು ಸಖ್ಯಂ ಅಂತ ಒಂದು ಮಾತುಂಟು. ಸಮಾನ ಶೀಲವಂತರು ಮಿತ್ರರಾಗುವುದಕ್ಕೆ ಸಾಧ್ಯ, ಸಮಾನ ವ್ಯಸನಿಗಳು ಮಿತ್ರರಾಗುವುದಕ್ಕೆ ಸಾಧ್ಯ. ಈ ಎರಡೂ ನಮ್ಮಲ್ಲಿದ್ದುದರಿಂದಲೇ ನಾವು ಆಪ್ತ ಮಿತ್ರರಾಗ. ಹೌದು. ಘರೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು ಸೌಂದರ್ಯವತಿಯರು. ಹೌದಪ್ಪ. ಅವರನ್ನು ಕಾಣಬೇಕು, ಮಾತಾಡಿಸಬೇಕು, ಸುಖಿಸಬೇಕು ಎಂಬ ಆಸೆ ಅಲ್ವೇ? ನನಗೂ ಆಸೆ ಮೊದಲಿನಲ್ಲೂ ಇತ್ತು. ಅದಕ್ಕೊಂದು ಕಾಲ ಇದು ಪಕ್ವವಾಗಿದೆ. ಕಾಲ ಯಾವುದು ಹೇಳು? ಶೀತಲನಾದ ಶಿಶಿರನ ನಟ್ಟಿ ಆಳ್ವಿಕೆ ಮಾಡುತ್ತಿರುವ ವಸಂತನ ಕಾಲವಿದು. ವಸುಂಧರೆಯು ಅಪೂರ್ವವಾಗಿ ರಂಜಿಸ್ತಾ ಇದ್ದಾಳೆ. ಭೂರಮೆಯು ತಾನು ಒಗೆದು ಹಾಸಿದ ಶಸ್ಯ ಶ್ಯಾಮಲೆಯಂತೆ ಕಂಗೊಳಿಸ್ತಾ ಇದ್ದಾಳೆ. ಅವಳ ಗರ್ಭದಲ್ಲಿರುವುದು ವಿಶಿಷ್ಟವಾದಂತಹ ವಿಚಾರಗಳು, ವಸ್ತುಗಳು, ಅಂಚೆಗಳು, ಪಿಂಚೆಗಳು, ಕೊಳರ್ವಕ್ಕಿಗಳು, ಜೊನ್ನಬಕ್ಕಿಗಳು, ಗಿಳಿಗಣಬಕ್ಕಿಗಳು, ಪರಮೆಗಳು, ಪಂಚನನಾದಿ, ಮೃಗ, ತತಿ, ಗಜ, ಹಯಾವಳಿಗಳು, ಬಿರಿಚಿ ಸೃಷ್ಟಿಯಲ್ಲಿ ಏನೆಲ್ಲ ಉಂಟು ಅವೆಲ್ಲವೂ ವಸುಂಧರೆಯಲ್ಲಿ. ನಾವು ಭೂಲೋಕಕ್ಕೆ ಇಳಿದೆವುಂತಾದ್ರೆ ಪ್ರಕೃತಿ ವೀಕ್ಷಣೆಯನ್ನು ಮಾಡುವುದರ ಜೊತೆಗೆ ನಮ್ಮ ಕಾಮನೆಯನ್ನು ಈಡೇರಿಸಿಕೊಳ್ಳಬಹುದು. ಖಂಡಿತ ಅಲ್ವೋ? ಹಾಗಿದ್ರೆ ಈಗ ತೀರ್ಮಾನ ಏನು? ತಡ ಮಾಡುವುದಲ್ಲ, ಆದಷ್ಟು ಬೇಗನೆ ಭೂಲೋಕವನ್ನು ಸೇರೋಣ. ಬಡಲಿದನು
ಮತ್ತೆ ಇದು ವನ ಪ್ರದೇಶ ಅಲ್ವೇನೋ, ಹಲವು ಜಾತಿ ಪುಷ್ಪಗಳುಂಟು. ಆದ್ರೆ ಇದು ಪುಷ್ಪದಿಂದಲೇ ಹೊರಹೊಮ್ಮಿದ ಸುವಾಸನೆಯಲ್ಲ, ಮತ್ತೆ ಇದು ತನುವಿನಿಂದ ಹೊರಟ ಸುವಾಸನೆ. ಹೌದಾ? ನೋಡಂತೆ ಸನಿಹದಲ್ಲಿ ಒಬ್ಬಳಾಕಿ ವಿಷಜಾಕ್ಷಿಯಂತೆ ಶೋಭಿಸುತ್ತಾ ಇದ್ದಾಳೆ. ಇವಳ ತನುವಿನಿಂದಲೇ ಹೊರಟಂತಹ ಪರಿಮಳವಿದೆ. ಹೌದಾ? ಸುಮಗಂಧಿ ಚಂದ್ರವದನೆ ಇವಳು. ನೋಡು, ಇವಳನ್ನು ಕಂಡಾಗ ಮಾತಾಡಿಸ್ಬೇಕು ಅಂತ ಮನಸ್ಸಾಗ್ತದೆ. ಆದ್ರೆ ಒಂದುಂಟು. ಏನು? ಏನು ಮಾತಾಡೋದಕ್ಕಿಂತ ನೀನೇ ಮಾತಾಡ್ಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಹೊಣೆ ಅಲ್ಲ. ಧೈರ್ಯಕ್ಕೆ ನೀನು ಬೇಕು. ಮುಂದೆ ನಾನು ಹಿಂದೆ ಇದ್ದೆ. ಹುಡುಗಿಯರಲ್ಲಿ ಮಾತಾಡುವ ಅಂತ ನನ್ನನ್ನು ಕರ್ಕೊಂಡು ಬಂದವ ನೀನೇ ಅಲ್ವೇನು? ಮಾತಾಡ್ಬೇಕು ಅಂತ ಹೇಳಿದ್ದ ಹೌದು. ಈಗ ಮಾತಾಡ್ಲಿಕ್ಕೆ ನೀನು ಮಾತಾಡ್ಲಿಕ್ಕೆ ನಾನು ಹಿಂದಿನಲ್ಲಿ ಇದ್ದೀಯಲ್ಲ, ಇದ್ದೇನೆ. ಕೊಡುವುದಿಲ್ಲಲ್ಲ, ಮಾತಾಡಿಸ್ತೇನೆ. ಬೇಗ ಮುಗಿಸು. ಓ ಸುಮಗಂಧಿನಿ, ಏನು? ಆಹಾ ಆಹಾ ಆಹಾ, ಏನಾಯ್ತು? ಕತ್ತಲೆಯದ್ದಾದಂತಹ ಇದು ಕಾಡು. ಎತ್ತ ನೋಡಿದ ರಕ್ತ ಕತ್ತಲೆಯ ಮೊತ್ತವೇ ಸುತ್ತಿರಬೇಕಾದಂತಹ ಕಾಡಿನಲ್ಲಿ ಗೋಳ್ಮಿಂಚು ಹರಿದಂತೆ ನನ್ನ ಕಣ್ಣೆದುರಿಗೆ ನೀನು ಬಂದೆ. ಹೌದು. ನಿನ್ನನ್ನು ಕಂಡಾಕ್ಷಣ ಆಹಾ, ನಿನ್ನನ್ನು ವರ್ಣಿಸಬೇಕು ಅಂತ ಮನಸ್ಸಾಗುತ್ತಾ ಉಂಟು. ಅಂತಹ ಚೆಲುವು ನಿನ್ನದು. ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಳೆ, ಶಂಕದ ಕೊರಳು, ನೀಲ ಬೆರಳು, ಅರ್ಧ ಚಂದ್ರನಂತಿರುವ ಬಾಲ, ಕನ್ನಡಿಯ ಕಪೋಲ, ಕಾಮನ ಬಿಲ್ಲಿನ ಹುಕ್ಕು, ಪೀನ ಭಯೋಧರೆ, ತುಂಬು ನಿತುಂಬ. ಆಹಾ, ಅಲ್ಲ, ಇಷ್ಟೆಲ್ಲ ಹೊಗಳುವುದು ಯಾಕೆ ಎನ್ನುವುದಾಗಿ ನನಗೆ ಅರ್ಥವಾಗುವುದಿಲ್ಲ. ನನ್ನ ಮನಸ್ಸಿಗೆ ಸಂತೋಷವಾಗಿದೆ, ಹಾಗಾಗಿ ನಿನ್ನ ಹಾಗಾಗಿ ಅದು ನಿನ್ನ ಪಾದವ. ಮತ್ತೆ ನಿನಗೆ ಹೇಗೆ ಕಾಣ್ತಾ ಉಂಟು? ಅದು ನಿನ್ನ ಪಾದ ಅಲ್ಲ, ಕಾಲಲ್ಲ, ಪಾದ ಪಾದ. ಅದು ಕಾಲಿನಲ್ಲಿ ಇರುದು. ಹೌದು, ಅದು ಅವಳ ಪಾದ ಅಲ್ಲ. ಮತ್ತೆ ಅವರ ಪಾದಲ್ಲಿ ಮತ್ತೆ ಯಾರದ್ದು? ಅದು ಹಂಸ ಪಾದ. ನೀನು ನಡೆಯುವುದನ್ನು ಕಂಡಾಗ ಮತ್ತಾನೆಯೊಂದು ಹೆದ್ದಾರಿಯಲ್ಲಿ ಸತ್ತಿಲ್ಲದೆ ನಡೆವಂತೆ ಹೆದ್ದಾರಿಯ ಮದಗಜ ಗಮನೆ ನೀನು. ಆಹಾ, ನಿನ್ನನ್ನು ಕಂಡ ಮೇಲೆ ಏನೋ ಒಂದು ಬೇಕು ಬೇಕು ಅಂತ ಆಗುವುದು. ಏನು ಬೇಕು ಅಂತ ಕೇಳಿದ್ರೆ ಉತ್ತರ ನನ್ನಲ್ಲಿ. ಅಂತೂ ಆ ಮನ್ಮಥನ ಪಂಚಪುಷ್ಪ ಶರಗಳನ್ನ ಅವ ನನ್ನೆಡೆಗೆ ಒಂದೊಂದಾಗಿ ಬೀರಿದ್ದಾನೆ ಎನ್ನುವುದಂತೂ ಸತ್ಯ. ಆ ಕಾರಣಕ್ಕಾಗಿ ನಿನ್ನನ್ನು ಮಧ್ಯಪಥದಲ್ಲಿ ನಿಲ್ಲಿಸಿದ್ದೇನೆ, ಮಾತಿಗಿಳಿದಿದ್ದೇನೆ. ಒಂದು ಪ್ರಶ್ನೆ, ನೀನು ಯಾರು? ಎಲ್ಲಿಂದ ಬಂದವಳು? ನಿನ್ನ ಊರು ಯಾವುದು? ನಿನಗೆ ನಾಮ ಉಂಟಾ? ಇದ್ರೆ ನಿನ್ನನ್ನು ಹುಟ್ಟಿಸಿದವರು ಯಾರು? ಹೆತ್ತವಳು ಯಾರು? ಉತ್ತರ ಕೊಡಬಹುದೇ? ಈಗ ಸಂಪೂರ್ಣ ಆಗಬೇಕಾ? ಕೇಳಲಿಯಾ? ಹೇಳು. ಮದ ನಯನಯಾದಿಸು ಸದನ ಮೇಲ್ವಿಲಾಸ ಸೈಲಿಸು ಲಾಲಿಸು ಸುದತಿ ಊರ್ವಳನ್ನು ತಡೆದು ಹದನವಿಲ್ಲದನ್ಯ ಪುರುಷ ಸುದತಿ ಓರ್ವಳನ್ನು ತಡೆದು ಹದನವಿಲ್ಲದನ್ಯ ಪುರುಷ ಒದಗಿ ನುಡಿಯುವುದು ಚಿತ್ತವಲ್ಲ ಹದವ ಕೆಡದೆ ಮುಂದೆ ನಡೆಯೋ ಮುಂದೆ ನಡೆಯೋ ಮದ ವಿಶಾಲ ನಯನ ಲಾಲಿತು ನಿನಗೆ ದೊಕ್ಕಿನ್ನ ಸದನ ತೀರಿತು ಅಯ್ಯ ಪುರುಷರೇ, ಏನು? ವನವಿಹಾರವನ್ನ ಮಾಡ್ತಾ ಇದ್ದವರು, ಹೌದು, ಜಲಕೇಳಿಯನ್ನ ಆಡ್ತಾ ಇದ್ದವರು, ಆ ಸಮಯದಲ್ಲಿ ಅರ್ಧ ಪಥದಲ್ಲೇ ಬಂದು ನಿಲ್ಲಿಸಿದ್ದೀರಿ. ಜಲಕ್ರೀಡೆ ಆಡ್ತಿದ್ದು ಇವಳೇ? ಯಾರಿಗೆ ಗೊತ್ತು? ನಾನು ನೋಡ್ಲಿಲ್ಲ, ನನಗೆ ನೆನಪೇ ಇಲ್ಲ. ನೋಡ್ಲೇ ಇಲ್ಲ. ನೀವು ನೋಡುವುದು ಹೇಗೆ? ನನಗೆ ನಿನ್ನನ್ನು ನೋಡಬೇಕಿತ್ತು ಅಷ್ಟೇ. ಹಾಗಾಗಿ ಮೊದಲೇ ಬಂದಿದ್ದೀರಾ? ಹೌದು. ಹೀಗಿರುವಾಗ ನನ್ನ ಪರಿಚಯವನ್ನ ಕೇಳಿಕೊಳ್ಳಬೇಕೆನ್ನುವಂತಹ ಹಂಬಲ ಎನ್ನುವುದು ನಿಮ್ಮಲ್ಲಿ ಹೆಚ್ಚಾಗುವ ಕಾರಣದಿಂದಾಗಿ ಈ ರೀತಿಯಾಗಿ ಬಂದು ತಡೆದು ನಿಲ್ಲಿಸ್ತಾ ಇದ್ದೀರಾ.
ಜಲ ಕೇಳಿ ಆಡಬೇಕು ಅಂತ ನಿನಗೆ ಬೇಸರ ಇರದಿರಬಹುದು. ಅವಳ ಮುಖ ನೋಡುವಾಗ ಪಾಪ ಎಲ್ಲವನ್ನು ಕಳಕೊಂಡವಳಾಗಿದ್ದ. ಮತ್ತೆ ಅಲ್ಲಿಂದ ಕರೆದುಕೊಂಡು ಬಂದದ್ದು ಯಾಕೆ? ಅದಕ್ಕೆ ಅವಳಿಗೆ ಜಲಕೇಳಿ ಆಡಬೇಕು, ಅವಿಹಾರವನ್ನು ನಾ ಮಾಡಿಸಬೇಕು ಎನ್ನುವ ಹಾಗೆ ಕರ್ಕೊಂಡು ಬಂದದ್ದು ಒಳಗೆ ಮತ್ತೆ ಮುಗಿಸಿ ಎಲ್ಲ ಮಾಡಿಲ್ಲ. ಹಾಗಲ್ಲ, ಈ ಕಾಲಕ್ಕೆ ನನ್ನ ಪರಿಚಯವನ್ನು ಹೇಳಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆ? ನಾನು ಯಾರಾದರೆ ನಿನಗೇನು ಇಲ್ಲಿಂದ ಹೋಗು. ಯಾಕೆ ಕೋಪಿಸ್ತೀಯ? ಸೆಡವಾ ನಡೆಯುವುದಕ್ಕಾಗಿ ಬಂದವರ ನಾವು. ಇವಳ ಮಾತನ್ನು ಕೇಳುವಾಗ ಏನೂ ನಮ್ಮ ಮೇಲೆ ಸಿಟ್ಟಿನಲ್ಲಿ ಮಾತಾಡಿದ ಕಾಣ್ತದಲ್ವಾ? ಸಿಟ್ಟದೆ ನೀರಾಟ ಆಡ್ಲಿಲ್ಲಲ್ಲ, ಅದೇ ಸಿಟ್ಟಿರ್ಬೋದು. ಇದು ಮಾತಾಡಿಸಬಹುದಲ್ವಾ? ಮಾತಾಡಿಸು, ನಾನಿದ್ದೇನೆ. ನಾನು ಮಾತಾಡು ನಿನ್ನ ಧೈರ್ಯದಲ್ಲಿ. ನನ್ನ ಧೈರ್ಯದಲ್ಲೇ ಮಾತಾಡು. ಓ ನಾರಿಯೇ, ಏನು ಸೆಳೆವ ಚಂದನ ಗಂಧಿ ನೀನಿದ್ದೀಯ. ಆಹಾ, ನಿನ್ನ ಸೃಷ್ಟಿಯೇ ಒಂದು ವಿಶೇಷವಪ್ಪ. ದೇವಲೋಕದಲ್ಲಿ ಅದೆಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನು ನೋಡಿದವರು ನಾವಿದ್ದೇವೆ. ಆದ್ರೆ ಅವರು ಯಾರು ನಿನ್ನ ಎದುರಿಗೆ ಏನೂ ಅಲ್ಲ. ಹೌದಾ? ಹೌದಪ್ಪ. ಈ ಪ್ರಪಂಚದಲ್ಲಿ ರೂಪವತಿ ಎನ್ನುವಂತಹ ನೆಗಳಿಕೆಯನ್ನು ಪಡೆದವಳು ಮನ್ಮಥನ ರಸಿ. ಆ ರತಿ 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 ಅಲ್ಲ, ರತಿಯನ್ನು ದರದಲ್ಲಿ ಎಳೆದುಕೊಂಡು ಬಂದು ನಿನ್ನ ಕಾಲ ಬುಡಕ್ಕೆ ಬಿಸಾಡಬೇಕು. ಅಯ್ಯೋ, ಯಾಕಪ್ಪ ಅದು? ಅವಳಿಗಿಂತ 100 ಮಡಿ ಮಿಗಿಲು ಚಂದನ ಗಂಧಿ ನೀನಿದ್ದೀಯ. ಚಂದ್ರಿಕೆ ಇವಳು. ಹೌದಪ್ಪ. ಹರಿಯ ಚಂದ್ರಿಕೆಯಲ್ಲ. ನಾವು ಎಷ್ಟು ತಿರುಗಾಟ ಮಾಡಿದ್ದೇವೆ, ಆದ್ರೆ ಇಂತಹದ್ದನ್ನು ನೋಡಿದ್ದೇವಾ? ನೋಡ್ಲೇ ಇಲ್ಲ ಅಲ್ವಾ? ವಿಶೇಷವಾದುದು ಇವಳು ಬರಿಯ ಚಂದ್ರಿಕೆಯಲ್ಲ. ಮತ್ತೆ ಪುಂಕಾನುಪುಂಕವಾಗಿ ಗರಿಬಿರಿದ ಪುಕ್ಕದೊಳಗೆ
ಚಕ್ಕುಳಿಸುವ ಚಂದ್ರಕಗಳಿರುವ ಚಂದ್ರಕಿ. ಹೌದು. ಈ ಹೆಣ್ಣು ಮಕ್ಕಳ ಸೃಷ್ಟಿಯಲ್ಲಿ ಯಾವುದಾದ್ರೂ ಒಂದು ಸಣ್ಣ ದೋಷ ಇರ್ತದಂತೆ. ಹೌದಪ್ಪ. ಆದ್ರೆ ನಿನ್ನಲ್ಲಿ ಒಂದೇ ಒಂದು ದೋಷವೂ ಕಾಣುವುದಿಲ್ಲ. ಅಂತಹ ಸೌಂದರ್ಯವತಿ ರೂಪವತಿ ನೀನಾಗಿದ್ದೀಯ. ದೋಷರಹಿತ ಸೃಷ್ಟಿಯಾಗಿರಬಹುದು. ಖಂಡಿತವಾಗಿ ಮೆಚ್ಚಲೇಬೇಕಾದ್ದು. ಇದು ಬ್ರಹ್ಮನ ಸೃಷ್ಟಿಯಲ್ಲಿ ವಿಶೇಷ ಇರಬಹುದು. ಇದು ವಿಶೇಷವೇ. ಇದು ವಿಶೇಷ, ಅದು ಅತಿ ವಿಶೇಷ. ಅಂತಹದ್ದೊಂದು ಬ್ರಹ್ಮನ ಸೃಷ್ಟಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಅಂತದ್ದು ಅನ್ನುವುದಕ್ಕೆ ಪ್ರಾಣಿ ಅವಳು ಅಲ್ಲ. ಅಲ್ಲಲ್ಲ, ಪ್ರಾಣಿ ಅಲ್ಲ, ಮತ್ತೆ ಬಾತುಕೋಳಿ. ಓ ನಾರಿ ಮಣಿಯೇ, ಏನು ನಿನ್ನ ಈ ಅಂದವನ್ನು ಚಂದವನ್ನು ಕಂಡು ನಮ್ಮನ್ನು ನಾವೇ ಮರೆತು ಹೋಗಿದ್ದೇವಪ್ಪ. ಅವ ಒಬ್ಬ ಇದ್ದಾನಲ್ಲ, ಯಾರು? ಅವ ಕಣ್ಣಿಗೆ ಕಾಣದವ, ಅನಂಗ. ಹೌದು. ನಮ್ಮಲ್ಲಿರುವಂತಹ ಅರವಿಂದ ಅಶೋಕ ಚೂತ ನವಮಲ್ಲಿಕ ನೀಲೋತ್ಪಲ ಎನ್ನುವಂತಹ ಪಂಚ ಸುಮ ಶರಗಳನ್ನು ಒಮ್ಮೆಲೆ ಅವ ನನಗೆ 3, ಇವನಿಗೆ 2. ಅದೇನು ನಿನಗೆ 3 ಬಿಟ್ಟದ್ದು? ನನಗೆ ಹೆಚ್ಚು, ಅವನಿಗೆ ಸ್ವಲ್ಪ ಕಡಿಮೆ. ಇರ್ಲಿ ಅಲ್ಲ, ಇದಕ್ಕೆ ಸ್ವಲ್ಪ ಅತಿಯಾಗಿದೆ. ಯಾಕೆ? ಬೇಡ, ಸಮಪಾಲು ಮಾಡುವ. ಹೌದು. ಆ ಮನುಮತನ ಶರದ ಧಾತದಿಂದ ನಾವು ಬಳಲಿ ಬೆಂಡಾಗಿ ಹೋಗಿದ್ದೇವೆ. ಇದು ಏನು? ಇದು ಯಾವುದು? ಇದು ಏನ? ಬೇರೆ ಏನಲ್ಲ, ನಮಗೆ ಸುಖ ಕೊಡುವೆ ನೀನು. ಕಂಡಾಗ ಮಧ್ಯಮಂತರ ಹಾಗೆ ಕಾಣ್ತಾ ಇದ್ದೀರಾ. ನೀವು ವ್ಯವಹರಿಸುವುದನ್ನು ಕಂಡಾಗ ಮತ್ತೆ ಹೀನರ ಹಾಗೆ ವ್ಯವಹರಿಸ್ತಾ ಇದ್ದೀರಾ. ಹಾಗೆ ಏನು ಮಾಡಿದೆವಪ್ಪ? ಕೇಳಬಾರತ್ತೆ ಅಂತ ಏನು ಕೇಳಿದ್ದೇವೆ? ಅಬಲೆಯನ್ನ ಕಂಡಂತಹ ಸಮಯದಲ್ಲಿ ಸುಖ ಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀರಾ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಸುಮ್ಮನೆ ಇಲ್ಲಿಂದ ಹೋದ್ರೆ ಒಳ್ಳೆಯದು. ಇಲ್ಲಿಂದ ಇಲ್ಲದೆ ಹೋಯಿತು ಅಂತಾಗಿದ್ದರೆ ನಿಮ್ಮ ಶಿರ ಹಾರಿಸಿಯನು ನಾನು. ಕೇಳಬಾರದ್ದದ್ದೇನು ಕೇಳಿದ? ಕೇಳಬಾರದನ್ನೇ ಕೇಳಿದ್ದೀಗ ನೀವು. ಯಾರು ಕೇಳಬಾರದು ಕೇಳಿ? ನೋಡಿ ಏನು ಅಜೆಂಟ್ ಕಪ್ಪು ಕಪ್ಪು ಏನು ಕಪ್ಪು ಕಪ್ಪು ಎಂತದದು? ಏನು ಇದಕ್ಕೆ ಏನು ಹೇಳ್ತಾರೆ? ಯಾರಿಗೂ ನಿಮ್ಗೆ ಗೊತ್ತು, ಇದ್ದದ್ದು ಪೆಟ್ಟಿಗೆಯಲ್ಲಿ ಇದ್ದದ್ದು ಕೊರಳೆಲ್ಲ ಹಾಕಿಕೊಂಡು ಯಾರ್ದು? ಹಾಗಲ್ಲ, ಇದು ಮಂಗಳಸೂತ್ರ. ಮದುವೆಯಾದಂತಹ ಹೆಣ್ಣು ನಾನು. ಮದುವೆಯಾದಂತಹ ಹೆಣ್ಣಲ್ಲಿ ಬಂದು ಕೇಳುವಂತಹ ಮಾತಾ ಇದು. ನಮಗೆ ಮದುವೆ ಆದದ್ದು ಆಗುತ್ತದೆ, ಆಗದ್ದು ಆಗುತ್ತದೆ. ಮದುವೆ ಆದದ್ದು ಆದ್ರೆ ಮತ್ತೂ ಒಳ್ಳೆಯದಾಯ್ತು. ಅನುಭವ ಉಂಟಲ್ಲ ನಿಮ್ಮ ಹೋಗ್ತೀರಲ್ವ ಈಗ? ಹೌದೇನೆ? ಏನು ಕೇಳಬಾರದನ್ನು ಕೇಳಲಿಲ್ಲ. ನಿನ್ನ ಮಾನವನ್ನು ಕೊಡೆಂದು ಕೇಳಿದ್ದೇವೆ. ನಿನ್ನ ಈ ದೇಹವನ್ನು ನಮಗರ್ಪಿಸದೆ ಹೋದ್ರೆ ಅಂತ ಏನು ಬಿಟ್ಟು ಬಿಡ್ತೇವೆ ಅಂತ ಹೌದು. ಈಗ ತಾಳ್ಮೆಯ ಕಟ್ಟೆ ಒಡೆದು ಹೋಯ್ತು. ಹೋಗ್ಲಿ, ನನಗೇನಂತೆ? ಒಳ್ಳೆಯ ಮಾತಿನಿಂದ ನಮ್ಮ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ನಮ್ಮ ಜೊತೆ ಬಂದರೆ ಲೇಸು, ಇಲ್ಲದಿದ್ರೆ ಏನು? ಇಲ್ಲದಿದ್ರೆ ಬಲಾತ್ಕಾರ ಮಾಡ್ತೇವೆ. ನೋಡು, ನಿಮಗೆ ಬಾ, ಹೋಗಿ ಇಲ್ಲಿಂದ ಮೊದಲು. ಬಾ, ಕಾಲಕ್ಕೆ ಬಂದ ಬುದ್ಧಿನ ಬೇಡ.
ಬಲೆಯಾಗುವುದು ದಿವ್ಯತೆ ಕಳೆದು ಮತಿ ವೈಕಲ್ಯ ಬರಲೆಂದೆನುತ ಶಪಿಸಿದಳು. ಇದಕ್ಕಾಚಾರ ಬಿಡಿಸಲು ನಾನೀಗ ಅಬಲೆಯಾದಂತಹ ನನ್ನ ಮೇಲೆ ಒಂದು ಕೈ ಮಾಡುವುದಕ್ಕೆ ಮುಂದಾದಂತಹ ನೀವು ನಿಮ್ಮನ್ನ ಹೇಗೆ ಬಿಡುವವಳಲ್ಲ ನಾನು. ಏನು ಸರಸೆಗಿಳಿದು ಜಲಕೇಳಿ ನಾಡುತ್ತಿರುವಂತಹ ಸಮಯದಲ್ಲಿ ಬಂದು ನನ್ನನ್ನ ಈ ರೀತಿಯಾಗಿ ಕಾಮಭಿಕ್ಷೆಯನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದಕ್ಕೆ ಈ ಸರಸೆಯಲ್ಲಿ ಯಾವ ಪುರುಷನಾದರೂ ಇಳಿಯುತ್ತಾನೆ ಅಂತಾಗಿದ್ದಾರೆ ಮೇಲೆ ಬರುವಂತಹ ವೇಳೆಯಲ್ಲಿ ಅವನು ಹೆಣ್ಣಾಗಿ ಹೋಗಲಿ ಮತಿವಂತರಾದವರು ನೀವು ಈ ಕಾಲಕ್ಕೆ ಮತಿ ಹೀನರ ಹಾಗೆ ವರ್ತಿಸಿದ ಕಾರಣ ಇನ್ನು ಮುಂದಕ್ಕೆ ಇವತ್ತಿನಿಂದ ನೀವು ಮತಿ ವೈಕಲ್ಯವರಾಗಿ ತಾಯೇ ನೀನೇ ಕಾಪಾಡಬೇಕಮ್ಮ. ನಾವು ಗಂಧರ್ವ ಲೋಕದಿಂದ ಇಳೆಗೆ ಬಂದೆವು. ಇಳೆಯನ್ನು ಇಳಿಯುತ್ತಲೇ ಮಧವನ್ನು ಮೈಗೂಡಿಸಿಕೊಂಡೆವು. ಶಾರದಾ ಮಾತೆಯಾದಂತಹ ನಿನ್ನನ್ನು ತಿಳಿಯುವುದಕ್ಕೆ ನಾವು ಅಸಾಧ್ಯರಾಗಿ ಹೋದೆವು. ಮಂದ ಮತಿಗಳಂತೆ ವರ್ತಿಸಿದೆವು. ಜಗದ ಆದಿ ವಂದಿತೆಯಾದ ಪೂಜ್ಯಳಾದ ತಾಯಿ ಸಮಾನಳಾದ ಶಾರದಾ ಮಾತೆ ನಿನ್ನನ್ನೇ ನಾವು ಬಯಸಿದೆವು. ದುರ್ಮಾರ್ಗಿಗಳಾಗಿ ನಾವಿಂದು ವರ್ತಿಸಿದ ಫಲವಾಗಿ ನೀನು ಶಾಪವನ್ನು ಕೊಟ್ಟೆ. ತಾಯೇ, ನಾವು ನಿಮ್ಮ ಮಕ್ಕಳಲ್ಲವೇ? ನಮ್ಮ ಮಗುವೊಂದು ತಾಯಿಯ ಎದೆಯ ಹಾಲನ್ನು ಉಣ್ಣುತ್ತದೆ. ಆವಾಗ ಕಾಲಿನಿಂದ ಎದೆಯನ್ನು ಒದೆಯುತ್ತದೆ. ಆದ್ರೆ ಆ ಎದೆಗಾದ ನೋವನ್ನು ಮತ್ತೆ ಹಾಲಾಗಿ ತಾಯಿ ಮಗುವಿಗೆ ಉಣಿಸುವಂತೆ ನಮ್ಮನ್ನು ನೀನು ಉದ್ಧರಿಸಲಾರೆಯ. ತಾಯೇ, ನಮ್ಮನ್ನು ಕಾಪಾಡಬೇಕಮ್ಮ, ಕಾಪಾಡಮ್ಮ. ಸರ್ವ ಅಪರಾಧಗಳನ್ನು ಮನ್ನಿಸಬೇಕಮ್ಮ. ಮಕ್ಕಳೇ, ಮರುಪಣವೇ ನಿಲ್ಲ ಫಲಿಸದೆ ಸರಿಯುವುದೇ ಮಮ ಶಾಪವಚನ. ಮರುಗಿ ಫಲವೇ ಮರುಳಿನಲ್ಲಿ ನೀವಿರಲು ಧರೆಯದಿ ಮೂಲೆ ಶಿವಪಣಿಯ ಗರಳ ಬದುಸು ಕಲ್ಕೆ ಮುಕ್ತಿಯ ಧರಿಸಿ ನಿಮ್ಮಯ ಪುರವ ಪಡೆವಿರಿ. ಪೆರತು ಮಾರ್ಗಗಳಿಲ್ಲ ಎನ್ನುತ್ತ ಬರಬಾಡಿ ಸಂತೈಸಿ ಮರುಗಿ ಫಲವೇ ಕಣ್ಣೀರನ್ನು ಕಾಣುವಂತಹ ವೇಳೆಯಲ್ಲಿ ಮಾತೃ ಹೃದಯ ಎನ್ನುವುದು ಜಾಗೃತವಾಗುವುದಕ್ಕೆ ಆರಂಭವಾಗಿದೆ. ಮರಗುವಂತಹ ಅವಶ್ಯಕತೆ ಇಲ್ಲ. ಶಾಪ ವಾಕ್ಯವನ್ನು ನಾ ಕೊಟ್ಟಾಗಿದೆ, ಅದನ್ನ ಹಿಂಪಡೆಯುವ ಹಾಗಿಲ್ಲ. ಆದರೆ ಮುಂದೆ ನೀವು ಅವನಿಯಲ್ಲಿ ಮರುಳರಂತೆ ವರ್ತಿಸಲೇಬೇಕು. ಹಾಗಾದ್ರೆ ಪರಿಹಾರ ಎಂಬುದಿಲ್ವೇ ತಾಯಿ? ಮತಿ ವೈಕಲ್ಯದಿಂದ ವ್ಯವಹರಿಸುತ್ತಿರುವಂತಹ ವೇಳೆಯಲ್ಲಿ ಶಿವನ ಕೊರಳಲ್ಲಿರುವಂತಹ ಪಣಿಯ ಗರಳವು ನಿಮಗೆ ಸೋಕಿದ ಕ್ಷಣದಲ್ಲಿ ಆ ಕಾಲಕ್ಕೆ ನಾನು ನಿಮಗಿತ್ತಂತಹ ಶಾಪದಿಂದ ವಿಮುಕ್ತಿಯನ್ನು ಹೊಂದಿಕೊಳ್ತೀರಾ. ನಿಮ್ಮ ಲೋಕವನ್ನ ಪುನರಪ್ಪಿ ಹೋಗಿ ಸೇರಿಕೊಳ್ತೀರಾ.
ಅಮ್ಮ ಅಷ್ಟರವರೆಗೆ ನಾವು ಕಾಲದ ನಿರೀಕ್ಷೆಯಲ್ಲಿರುವ ಮಕ್ಕಳೇ ಮತಿಭ್ರಾಂತರಂತೆ ಇರ್ತೇವೆ. ಹಾಗೆಯೇ ವರ್ತಿಸಬೇಕು. ಕಾಲದ ನಿರೀಕ್ಷೆಯಲ್ಲಿರ್ತೇವೆ. ಶುಭವಾಗಲಿ ಮಕ್ಕಳೇ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ.